ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದಲ್ಲಿ ವರಮಹಾಲಕ್ಷ್ಮಿ ವೃತಾಚರಣೆಯ ಬೆಳ್ಳಿ ಹಬ್ಬ ಮಹೋತ್ಸವ ನಡೀತಾ ಇದೆ. ಶ್ರೀಧಾಮ ಮಾಣಿಲದಲ್ಲಿ 48 ದಿನಗಳ ಕಾಲ ಈ ಒಂದು ವೃತಾಚರಣೆಯನ್ನು ನಡೆಸಲಾಗುತ್ತದೆ. ಅದೇ ರೀತಿಯಲ್ಲಿ ಆಗಸ್ಟ್ 15ರಂದು 48 ದಿನ ನಡೆಯುವಂತಹ ಬಾಲಭೋಜನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ. ಆಗಸ್ಟ್ 16ರಂದು ವರಮಹಾಲಕ್ಷ್ಮಿ ವೃತಾಚರಣೆ, ಸಹಸ್ರ ಕುಂಕುಮಾರ್ಚನೆ, ಚಂಡಿಕಾ ಯಾಗ ಸೇರಿದಂತೆ ಹಲವಾರು ಪೂಜಾ ಪುನಸ್ಕಾರಗಳು ನಡೆಯಲಿದೆ. ಆಗಸ್ಟ್ 18ರಂದು ಮಧ್ಯಾಹ್ನ ಶ್ರೀ ಕ್ಷೇತ್ರದಲ್ಲಿ ಯಾಗಗಳು ಸಂಪನ್ನಗೊಳ್ಳಲಿದೆ. 48 ದಿನಗಳಿಂದ ಮುಂಜಾನೆ 6 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಹರಿನಾಮ ಸಂಕೀರ್ತನೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಡುಪಿ, ಕುಂದಾಪುರ, ಹೊನ್ನಾವರ ಸೇರಿದಂತೆ ಹಲವು ಭಾಗಗಳಿಂದ ಆಗಮಿಸಿದಂತಹ ಭಕ್ತಾದಿಗಳು ಭಜನಾ ಸೇವೆಯನ್ನು ಕೂಡ ನೀಡ್ತಾ ಇದ್ದಾರೆ ಎಂದು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಮಾಣಿಲದಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿಯ 48 ದಿವಸಗಳ ಕಾಲ ವರಮಹಾಲಕ್ಷ್ಮಿ ವ್ರತಾಚರಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಸಲ 25ನೇ ವರ್ಷದ ಕಾರ್ಯಕ್ರಮ. 15ನೇ ತಾರೀಕಿಗೆ ಬಾಲಭೋಜನದ ಸಮಾರೋಪ. ವರಮಹಾಲಕ್ಷ್ಮಿ ವ್ರತದಂದು 48 ದಿವಸ ಪ್ರತಿನಿತ್ಯ ಬೆಳಗಾತ ಮಕ್ಕಳು ಬಂದು ಪ್ರಾರ್ಥನೆಯಾಗಿ
ಬಾಲಭೋಜನ ಕಾರ್ಯಕ್ರಮ ನಡೀತದೆ. ಆ ಬಾಲಭೋಜನ 48 ದಿವಸ ನಡೆದು 15ನೇ ತಾರೀಕಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದು ಸಮಾರೋಪ ಕಾರ್ಯಕ್ರಮ ಸಾಯಂಕಾಲ ದತ್ತಯಾಗದ ಮೂಲಕ. ಅದೇ ರೀತಿ 16ರಂದು ವರಮಹಾಲಕ್ಷ್ಮಿ ವ್ರತಾಚರಣೆ, ಸಹಸ್ರ ಕುಂಕುಮಾರ್ಚನೆ, ಕನಕದಾರ ಯಾಗ, ಚಂಡಿಕಾ ಯಾಗಗಳು, ಸಾಯಂ ಸಂಧ್ಯೆ ದುರ್ಗಾ ಪೂಜೆ, ಈ ಎಲ್ಲ ತ್ರಿಕಾಲ ಪೂಜೆ, ಆ ದಿವಸ ವಿಶೇಷವಾಗಿ ತ್ರಿಕಾಲ ಪೂಜೆ ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮ ನಡೆದು 17ನೇ ತಾರೀಕಿಗೆ ಈ ಸಲ 50ನೇ ವರ್ಷ ಆದ್ದರಿಂದ 17 ತಾರೀಕು ಮತ್ತು 18 ತಾರೀಕು 17 ಮತ್ತು 18 ಆದಿತ್ಯವಾರ 2 ದಿವಸ ಕೂಡ ಕಾರ್ಯಕ್ರಮ ಇದೆ. 17ಕ್ಕೆ ಕೂಡ ಯಾಗಗಳ ಕಾರ್ಯಕ್ರಮ ಇದೆ, ಭಜನಾ ಸಂಕೀರ್ತನೆ ಇದೆ. ಸಮಾರೋಪದ ಕಾರ್ಯಕ್ರಮ 18ಕ್ಕೆ ಮಧ್ಯಾಹ್ನ ಸಮಾರೋಪ ಕಾರ್ಯಕ್ರಮ ನಡೀತದೆ, ಯಾಗಗಳ ಸಂಪನ್ನಗೊಳ್ಳುತ್ತದೆ. ಸಾಯಂ ಸಂಧ್ಯಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ಹರಿನಾಮ ಸಂಕೀರ್ತನೆಗೆ 48 ದಿವಸ ಕೂಡ ಪ್ರತಿ ಬೆಳಗಾತದಿಂದ 6 ಗಂಟೆಯಿಂದ ಪ್ರತಿ ರಾತ್ರಿ 7:30ವರೆಗೆ ಪೂಜೆಯವರೆಗೆ ನಿರಂತರವಾಗಿ ಹರಿನಾಮ ಸಂಕೀರ್ತನೆ ನಡೀತಾ ಇದೆ. ಬೇರೆ ಬೇರೆ ಆಯ್ದ ಭಜನಾ ಮಂಡಳಿಗಳು ಉಡುಪಿ, ಕುಂದಾಪುರ, ಹೊನ್ನಾವರ ಬೇರೆ ಬೇರೆ ಭಾಗದಿಂದ ಭಜನಾರ್ಥಿಗಳು ಬಂದು ಭಜನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜ ಐಕ್ಯತೆಯಲ್ಲಿರಬೇಕು, ಒಗ್ಗಟ್ಟಲ್ಲಿರಬೇಕು, ಪ್ರೀತಿಯಲ್ಲಿರಬೇಕು, ನಿಸರ್ಗವನ್ನು ಪ್ರೀತಿಸಬೇಕು, ಈ ದೇಶ ರಾಷ್ಟ್ರವನ್ನು ಪ್ರೀತಿಸುವುದರ ಮೂಲಕ ನಾವೆಲ್ಲ ನಮ್ಮ ತನವನ್ನು ಉಳಿಸಿಕೊಳ್ಳಿಕ್ಕೆ, ನಮ್ಮ ತನ ಉಳಿಯಬೇಕು ಅಂತಾದರೆ ದೇಶ ಉಳಿಬೇಕು, ದೇಶ ಉಳಿದರೆ ವಿಶ್ವ ಉಳಿಯುತ್ತದೆ ಅನ್ನುವಂಥ ಭಾವನಾತ್ಮಕವಾದಂಥ ಪ್ರಕ್ರಿಯೆಯ ಕಾರ್ಯಕ್ರಮ ಇದು ವರಮಹಾಲಕ್ಷ್ಮಿ ವ್ರತಾಚರಣೆ. ಇದು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಭಗವಂತ ಎಲ್ಲರಿಗೂ ಶಕ್ತಿ ಕೊಡಲಿ. ಎಲ್ಲರೂ ಬಂದು ಶ್ರೋತೃಗಳು ಭಾಗವಹಿಸಿ ಈ ಒಂದು ವೈಭವವನ್ನು ತಮ್ಮ ಕಣ್ಣಾರೆ ನೋಡುವಂಥ ಸುಯೋಗವನ್ನು ಆ ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಕರುಣಿಸಲಿ. ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ನಿಮ್ಮೆಲ್ಲರ ಶ್ರೀಧಾಮ, ಅದು ಆತ್ಮಧಾಮವಾಗಿ ನಿಮ್ಮೆಲ್ಲರ ಆತ್ಮಧಾಮವಾಗಿ ಬೆಳಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.